ಪುಣಚ ಗ್ರಾಮ ಪಂಚಾಯಿತಿ ಸುಪರ್ದಿಯಲ್ಲಿರುವ ಪದವು ಕೊಪ್ಪಳ ಸಾರ್ವಜನಿಕ ರಸ್ತೆಯಿಂದ ಜಯಂತಿ ಹಾಗೂ ಬಬಿತಾ ಎಂಬುವರು ಅತಿಕ್ರಮಿಸಿ ಬಲವಂತವಾಗಿ ಬೇಲಿ ನಿರ್ಮಿಸಿ ರಸ್ತೆಯನ್ನ ಮುಚ್ಚಿ ಸಾರ್ವಜನಿಕರ ಸಂಚಾರವನ್ನ ನಿರ್ಬಂಧಿಸಿರುವುದರ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ನೇತೃತ್ವದಲ್ಲಿ ಸೋಮವಾರ ಪುಣಚ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ದಲಿತ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷ ಸೇಸಪ್ಪ ಬಿಕೆ ಬೆದ್ರಕಾಡು, ಪಂಚಾಯಿತಿ ಅಧೀನದಲ್ಲಿರುವ ರಸ್ತೆಯಿಂದ ವೈಯಕ್ತಿಕವಾಗಿ ದುರುಪಯೋಗ ಪಡಿಸುತ್ತಿರುವುದು ಅನ್ಯಾಯವಾಗಿದೆ. ಕಂದಾಯ ಇಲಾಖೆ, ಪಂಚಾಯಿತಿ ಆಡಳಿತ ಮೌನ ವಹಿಸಿರುವುದು ಅತಿಕ್ರಮಣದಾರರೊಂದಿಗೆ ಶಾಮೀಲಾಗಿದ್ದಾರೆಂಬ ಸಂಶಯ ಮೂಡಿಸುತ್ತದೆ. ಕೂಡಲೇ ರಸ್ತೆ ಸರ್ವೆ ನಡೆಸಿ ಸಮಸ್ಯೆ ಇತ್ಯರ್ಥಗೊಳಿಸಬೇಕು. ತಪ್ಪಿದ್ದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಸಾರ್ವಜನಿಕ ರಸ್ತೆಯನ್ನು ಅತಿಕ್ರಮಣ ಮಾಡಿದಂಥ ಸಂದರ್ಭದಲ್ಲಿ ಪಿಡಿಒ ಪೊಲೀಸ್ ಇಲಾಖೆಗೆ ನೋಟಿಸ್ ಮಾಡಿ ಪೊಲೀಸ್ ಇಲಾಖೆಯ ಮುಖಾಂತರ ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಪಿಡಿಒ ಮಾಡಬೇಕಿತ್ತು. ಆದರೆ ಪಿಡಿಒ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ನಾವು ಹೇಳಿದ್ರು ಕೂಡ ಅಲ್ಲಿ ಯಥಾಸ್ಥಿತಿ ಕಾಪಾಡಿ ಅಂತೇಳಿ ಎರಡು ಪಾರ್ಟಿಗೂ ಕೂಡ ಲೆಟರ್ ಮಾಡಿದ್ದಾರೆ, ನೋಟಿಸ್ ಮಾಡಿದ್ದಾರೆ. ನಾನಿವತ್ತು ಪಿಡಿಒಗೆ ಕೇಳಿದೆ, ನೀವು ನೋಟಿಸ್ ಮಾಡಿದ್ದೀರಿ, ನಿಮ್ಮ ನೋಟಿಸಿಗೆ 1 ರೂಪಾಯಿ ಆದರೂ ಬೆಲೆ ಕೊಟ್ಟಿದ್ದಾರೆ ಅವರು, ಯಾಕೆ ನಿಮಗೆ ಆ ಬೆಲೆಯನ್ನು ಇಟ್ಟುಕೊಳ್ಳಿಕ್ಕಾಗಲಿಲ್ಲ? ಯಾಕೆ ಆ ಗೌರವವನ್ನು ನಿಮಗೆ ತಗೊಳ್ಳಿಕ್ಕಾಗಲಿಲ್ಲ? ಪಂಚಾಯತ್ ನೋಟಿಸ್ ಅಂದರೆ ಏನು? ಒಂದು ಪೊಲೀಸ್ ಇಲಾಖೆ ನೋಟಿಸ್ ಅಂದರೆ ಏನು? ಅದಕ್ಕೆ ನಾವು ಸಾರ್ವಜನಿಕರು ಗೌರವ ಕೊಡಬೇಕಾದ ಕರ್ತವ್ಯ ನಮ್ಮದು. ಆದರೆ ಇಲ್ಲಿ ಪಿಡಿಒ ಅವರ ಪರವಾಗಿ, ಯಾಕಂತ ಹೇಳಿದ್ರೆ ಗೊತ್ತುಂಟು ಪೊಲೀಸ್ ಬಂದರೆ ಅಲ್ಲಿ ತೆರವಾಗ್ತದೆ ಅಂತ ಖಂಡಿತ ಗೊತ್ತುಂಟು. ಅದಕ್ಕೋಸ್ಕರ ಯಥಾಸ್ಥಿತಿ ಕಾಪಾಡಿ ಅಂತ ಲೆಟರ್ ಮಾಡಿದ್ದಾರೆ. ಯಾರನ್ನು ಮಂಗ ಮಾಡ್ತಾ ಇದ್ದಾರೆ ಅವರು? ಯಾರನ್ನು ಮೋಸ ಮಾಡ್ತಾ ಇದ್ದಾರೆ ಇವರು? ಯಾರಿಗೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಇವರು? ನಾನಿವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ. ಪ್ರತಿಭಟನೆಯನ್ನುದ್ದೇಶಿಸಿ ಸಂಘಟನೆಯ ಗೌರವಾಧ್ಯಕ್ಷ ಸೋಮಪ್ಪ ನಾಯ್ಕ ಮಲ್ಯ ಮಾತನಾಡಿದರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯ ವಿರುದ್ಧ ಘೋಷಣೆ ಕೂಗಲಾಯಿತು. ಪಂಚಾಯಿತಿ ಪಿಡಿಒ ಲಾವಣ್ಯ ಪ್ರತಿಭಟನಾಕಾರರ ಬೇಡಿಕೆ ಅಹವಾಲನ್ನ ಸ್ವೀಕರಿಸಿ ತಹಶೀಲ್ದಾರರ ಸೂಚನೆಯಂತೆ ಈಗಾಗಲೇ ಸಂಬಂಧಿತ ಭೂಮಾಪನ ಇಲಾಖೆಗೆ ಪ್ರಸ್ತಾವನೆ ಕಳುಹಿಸಿದ್ದು, ಅಧಿಕಾರಿಯನ್ನ ಖುದ್ದು ಭೇಟಿಯಾಗಿ 10 ದಿನಗಳೊಳಗೆ ಸ್ಥಳ ಸರ್ವೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಲಿಖಿತ ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ದಲಿತ ಸೇವಾ ಸಮಿತಿಯ ಉಪಾಧ್ಯಕ್ಷ ಪ್ರಸಾದ್ ಬೊಳ್ಮಾರ್, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಯು, ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷೆ ಮೀನಾಕ್ಷಿ ನೆಲ್ಲಿಗುಡ್ಡೆ, ದಲಿತ ಸೇವಾ ಸಮಿತಿ ಸಂಚಾಲಕ ಗೋಪಾಲ ನೇರಳಕಟ್ಟೆ, ಕೇದಿಲಾ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿ ಬಿಲ್ಲವ ಸಂಘದ ಅಧ್ಯಕ್ಷ ಮಾರಪ್ಪ ಸುವರ್ಣ, ಬಂಟ್ವಾಳ ತಾಲೂಕು ಸಮಿತಿ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಅನಂತಾಡಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಕರ್ತವ್ಯ ನಿರ್ಲಕ್ಷ್ಯ ಮಾಡಿದ ಪಿಡಿಒಗೆ, ಸೇರಿ ಕರ್ತವ್ಯ